ಹೊರ ರಾಜ್ಯದಿಂದ ಆಗಮಿಸುವ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ಜನತೆಗೆ ಕ್ವಾರಂಟೈನ್ ವ್ಯವಸ್ಥೆಗೆ ಉಳ್ಳಾಲ ಹಾಗೂ ದೇರಳಕಟ್ಟೆ ಭಾಗದಲ್ಲಿ ಲಾಡ್ಜ್ ಮತ್ತು ವಸತಿ ನಿಲಯಗಳನ್ನು ನಿಗದಿಪಡಿಸಲಾಗಿದ್ದು ಸೋಮವಾರದಿಂದ ಬೆಳ್ಮ ಗ್ರಾಮ ಪಂಚಾಯತ್ನಲ್ಲಿ ಮಾಹಿತಿ ಕೇಂದ್ರ ಆರಂಭಗೊಂಡಿದೆ. ಶಾಸಕ ಯುಟಿ ಖಾದರ್ ಅವರು ಕ್ಷೇತ್ರದ 10 ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಕರ್ಣಿಕರ ಜೊತೆಗೆ ಚರ್ಚಿಸಿ ಸರ್ಕಾರಿ ಹಾಗೂ ಖಾಸಗಿ ಹಾಸ್ಟೆಲ್ಗಳನ್ನು ಗುರುತಿಸಿದ್ದಾರೆ. ಇದಕ್ಕಾಗಿ ಬೆಳ್ಮ ಗ್ರಾಮ ಪಂಚಾಯತ್ನಲ್ಲಿ 24 ಗಂಟೆಗಳ ಮಾಹಿತಿ ಕೇಂದ್ರವನ್ನು ಆರಂಭಿಸಲಾಗಿದೆ. ರಾತ್ರಿ ವೇಳೆ 3 ಸಿಬ್ಬಂದಿ ಹಾಗೂ ಓರ್ವ ಪೊಲೀಸ್ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನವೀನ್ ಹೆಗ್ಡೆ ಅವರನ್ನ ನೋಡಲ್ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಸ್ತ್ರೀಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮಾಡಲಾಗಿದೆ. ಕ್ವಾರಂಟೈನ್ಗೆ ಒಳಪಡುವ ವ್ಯಕ್ತಿ ಊಟದ ವ್ಯವಸ್ಥೆಯನ್ನು ತನ್ನ ಮನೆಯಿಂದ ಅಥವಾ ಹೋಟೆಲ್ನಿಂದ ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಅವರು ನಮ್ಮ ಊರಿಗೆ ಬಂದಾಗ ಇವತ್ತು ನಾವು ಅವರಿಗೆ ಕ್ವಾರಂಟೈನ್ ಮಾಡಬೇಕಂತ ಸ್ಪಷ್ಟವಾದ ನಿಯಮ ಇದೆ. ಯಾರು ಕೂಡ ಮನೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ತಪ್ಪಿಸಿಕೊಂಡು ಹೋದರೂ ಕೂಡ ಪೊಲೀಸರು ಹುಡುಕಿಕೊಂಡು ಬಂದವರನ್ನು ತರ್ತಾರೆ. ಆದ ಕಾರಣ ಚೆಕ್ ಪೋಸ್ಟ್ ನಲ್ಲಿ ಅವರು ಕರೆಕ್ಟ್ ಆಗಿ ಅವರ ಹೆಸರನ್ನು ಎಂಟ್ರಿ ಮಾಡಿ ಯಾವ ಊರಂತ ಹೇಳಿದ್ರೆ ಆ ಊರಿಗೆ ಈ ಒಂದು ಪ್ರದೇಶ ಬಂದಾಗ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡುವುದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ನಾವು ಇವತ್ತು ಜನಪ್ರತಿನಿಧಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರದು, ತಾಲೂಕು ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಮತ್ತು ನಮ್ಮ ಅಧಿಕಾರಿಗಳು ಮೀಟಿಂಗ್ ಅನ್ನು ಕರೆದಿದ್ದೇವೆ. ಇವತ್ತು ಈ ಮೀಟಿಂಗ್ ಅಲ್ಲಿ ವಿಚಾರ ಏನು, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ 12 ಗ್ರಾಮಕ್ಕೆ ಒಳಪಟ್ಟಂತ ಮಂಗಳೂರು ತಾಲೂಕಿನ 12 ಗ್ರಾಮಕ್ಕೆ ಒಳಪಟ್ಟಂತ ಮೀಟಿಂಗ್ ಮಾಡಿ ಇಲ್ಲಿ ಬರುವಂತ ಸುಮಾರು 12 ಗ್ರಾಮ ಪಂಚಾಯತಿಯ ಒಂದು ಒಕ್ಕೂಟ ಮಾಡಿ ಇದಕ್ಕೆ ನೋಡಲ್ ಆಫೀಸ್ ನೋಡಲ್ ಕೇಂದ್ರವಾಗಿ ಬೆಳ್ಮ ಗ್ರಾಮ ಪಂಚಾಯತ್ ಅನ್ನು ನೋಡಲ್ ಕೇಂದ್ರವಾಗಿ ತಗೊಂಡಿದ್ದೇವೆ. ಈ ಎಲ್ಲದಕ್ಕೆ ನೋಡಲ್ ಅಧಿಕಾರಿಯಾಗಿ ಇಲ್ಲಿಯ ಗ್ರಾಮ ಪಂಚಾಯತ್ ಪಿಡಿ ಆಗಿರುವಂತ ನವೀನ್ ಅವರು ಇವತ್ತು ಅದಕ್ಕೆ ನೇಮಕವಾಗಿದ್ದಾರೆ. MLA ಸರ್ ನಾನು ಕಡಪನಿ ಮಗಕ್ಕೆ ಕ್ವಾರಂಟೈನ್ ಪಾಡ್ ಮಗೆ ಗುಜರಾತ್ ಬತ್ತಿತ್ತೆ 370 ಸರ್ ಇಂಕ್ ಮಸ್ತ್ ಹೆಲ್ಪ್ ಮಾಡ್ತೇವೆ. ಇತ್ತೆ ಕಾಲ್ ಮಲ್ಪುನ ರಿಸೀವ್ ಮಲ್ತದು ಆರು ಮೇರೆಗೆ ಪಿ ಡಿ ಒಗು ನಂಬರ್ ಪೂರ ಕೊಡ್ದು ಆರು ಇತ್ತೆ ಬತ್ತದು ಎಡ್ಡ ವ್ಯವಸ್ಥೆ ಮಂತು ಕೊಡಿರಿ. ಅರೆಗೆ ಯುಟಿ ಖಾದರ್ ಸಾರ್ಗೆ ಮುಲ್ತ ಬೆಳ್ಮ ಗ್ರಾಮ ಪಂಚಾಯತ್ ದಾಖಲೆ ಪೂರ ಎಂಕ್ಲನ